ರಾಜ್ಯ ಸರ್ಕಾರ ಈಗಾಗಲೇ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವವರಿಗೆ ಪ್ಯಾಕೇಜ್ ಘೋಷಣೆ ಮಾಡುವ ಮೂಲಕ ಅವರೆಲ್ಲರ ನೆರವಿಗೆ ನಿಂತಿದೆ. ಆದರೆ ದಿನನಿತ್ಯ ಬಿಸಿಲು, ಗಾಳಿ, ಮಳೆಯನ್ನ ಲೆಕ್ಕಿಸದೆ ಪಿಗ್ಮಿ ಸಂಗ್ರಹಣೆ ಮಾಡುವ ನಮಗೆ ಸರ್ಕಾರ ಇದುವರೆಗೆ ಯಾವುದೇ ಪ್ಯಾಕೇಜ್ ಘೋಷಣೆ ಮಾಡಿಲ್ಲ. ಪಿಗ್ಮಿ ಸಂಗ್ರಹಕಾರರು ಕೋವಿಡ್ ಸಂದಿಗ್ಧ ಕಾಲಘಟ್ಟದಲ್ಲಿ ದುಡಿಮೆ ಇಲ್ಲದೆ ಮನೆಯಲ್ಲೇ ಕೂತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಪಿಗ್ಮಿ ಸಂಗ್ರಹಕಾರರ ಸಂಕಷ್ಟವನ್ನ ಅರಿತು ಅವರ ನೆರವಿಗೆ ಬರಬೇಕು ಎಂದು ಕುಂದಾಪುರ ತಾಲೂಕು ಪಿಗ್ಮಿ ಸಂಗ್ರಹಕಾರ ಸಂಘದ ಅಧ್ಯಕ್ಷ ಆನಂದ್ ಮಡಿವಾಳ್ ಆಗ್ರಹಿಸಿದ್ದಾರೆ. ಅವರು ಕುಂದಾಪುರದಲ್ಲಿ ಕುಂದಾಪುರ ತಾಲೂಕು ಪಿಗ್ಮಿ ಸಂಗ್ರಾಹಕರ ಸಂಘದ ಸಭೆಯ ಬಳಿಕ ವಿ4 ನ್ಯೂಸ್ ವಾಹಿನಿಯೊಂದಿಗೆ ಮಾತನಾಡಿದರು. ಕಳೆದ ಬಾರಿ ಲಾಕ್ಡೌನ್ ಸಮಯದಲ್ಲೂ 3-4 ತಿಂಗಳುಗಳ ಕಾಲ ಕೆಲಸವಿಲ್ಲದೆ ಮನೆಯಲ್ಲೇ ಕುಳಿತು ಸಾಕಷ್ಟು ಸಂಕಟ ಎದುರಿಸಿದ್ದೇವೆ. ನಮಗೊಂದು ವಿಶೇಷವಾದ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಎಂದು ಕಳೆದೊಂದು ವರ್ಷಗಳಿಂದ ಸರ್ಕಾರದ ವಿವಿಧ ಮಂತ್ರಿಗಳು, ಶಾಸಕರಲ್ಲಿ ಮನವಿಗಳನ್ನ ಕೊಡುತ್ತಲೇ ಬಂದಿದ್ದೇವೆ. ಇದುವರೆಗೆ ನಮ್ಮ ಕೂಗಿಗೆ ಯಾವೊಬ್ಬ ಜನಪ್ರತಿನಿಧಿಯೂ ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. 100 ರೂಪಾಯಿ ಸಂಗ್ರಹಿಸಿದ್ರೆ ಕೆಲ ಸಹಕಾರಿ ಸಂಘ ಹಾಗೂ ಬ್ಯಾಂಕ್ಗಳಲ್ಲಿ 2.5ರಿಂದ 3 ರೂಪಾಯಿ ಕಮಿಷನ್ ಹಣ ನೀಡುತ್ತಿದ್ದಾರೆ. ಗಗನಕ್ಕೇರಿದ ಪೆಟ್ರೋಲ್ ಹಾಗೂ ದಿನಸಿ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜೀವನ ಸಾಗಿಸುವುದೇ ಕಷ್ಟಕರವಾಗಿದ್ದು, 100 ರೂಪಾಯಿ ಹಣ ಸಂಗ್ರಹಿಸಿದ್ರೆ ಕನಿಷ್ಠ 5 ರೂಪಾಯಿ ಕಮಿಷನ್ ನೀಡಬೇಕು. ಅಲ್ಲದೆ ಪಿಎಫ್ ಹಾಗೂ ಇಎಸ್ಐ ಸೌಲಭ್ಯಗಳನ್ನು ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಆದಷ್ಟು ಹೆಚ್ಚಿನ ಸವಲತ್ತನ್ನು ಕೊಡಲಿಕ್ಕೆ ಅವರವರು ಪಿಗ್ಮಿ ಕಲೆಕ್ಷನ್ ಮಾಡುವ ಸಂಘದವರು ಹಾಗೂ ಸರ್ಕಾರ ಎರಡೂ ಇದರಲ್ಲಿ ಕೈ ಜೋಡಿಸಬೇಕಾಗಿ ನನ್ನ ಕಳಕಳಿ. ಜೊತೆ ಕಾರ್ಯದರ್ಶಿ ಕಿರಣ್ ಶೇಟ್ ಅವರು ಮಾತನಾಡಿ, ಊರಿನಲ್ಲಿ ಯಾವುದೇ ಹೊಸ ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆ ಆರಂಭವಾದಾಗ ಪಿಗ್ಮಿ ಸಂಗ್ರಾಹಕರೇ ಜನರಿಗೆ ಪರಿಚಯಿಸಿ ಸಂಪರ್ಕ ಬೆಳೆಸಬೇಕು. ಬ್ಯಾಂಕ್ ಕೂಡ ಪಿಗ್ಮಿ ಸಂಗ್ರಾಹಕರ ಮೂಲಕವೇ ಸಾಲ ವಸೂಲಾತಿ ಮಾಡುತ್ತದೆ. ಆದರೂ ಕೂಡ ಸಂಗ್ರಾಹಕರನ್ನ ಈವರೆಗೆ ಸಿಬ್ಬಂದಿ ಎಂದು ಪರಿಗಣಿಸಿಲ್ಲ. ನಾವು ಸಂಗ್ರಹಿಸುವ 1 ರೂಪಾಯಿಗೂ ನಾವೇ ಹೊಣೆಗಾರರಾಗಿರುತ್ತೇವೆ. ನಮಗೆ ಎಷ್ಟು ವರ್ಷಗಳ ಹಿಂದೆ ನಿಗದಿಪಡಿಸಿದ 3% ಕಮಿಷನ್ ಹೊರತುಪಡಿಸಿ ಬೇರೆ ಯಾವುದೇ ಸವಲತ್ತುಗಳು ಸಿಗುತ್ತಿಲ್ಲ. ಈ 3% ಕಮಿಷನ್ ಈಗಿನ ದೈನಂದಿನ ಖರ್ಚು ವೆಚ್ಚಗಳಿಗೆ ಸಾಲುತ್ತಿಲ್ಲ. ಸಂಬಂಧಪಟ್ಟ ಬ್ಯಾಂಕ್ನಿಂದಾಗಲಿ ಸರ್ಕಾರದಿಂದಾಗಲಿ ನಮಗೆ ಯಾವುದೇ ಸವಲತ್ತುಗಳು ಸಿಗುತ್ತಿಲ್ಲ. ಪ್ರತಿ ತಿಂಗಳು ನಮ್ಮ ಕಮಿಷನ್ ಹಣದಲ್ಲಿ ಸರ್ಕಾರಕ್ಕೆ ಟಿಡಿಎಸ್ ಮೂಲಕ ತೆರಿಗೆ ಪಾವತಿಸುತ್ತೇವೆ. ಬ್ಯಾಂಕ್ನವರು ನಮ್ಮ ಸಂಗ್ರಹಣೆಯ ಹಣಕ್ಕೆ ಪ್ರತಿ ತಿಂಗಳು ನಮ್ಮ ಕಮಿಷನ್ ಮುಖಾಂತರವೇ ಭದ್ರತಾ ಠೇವಣಿಯನ್ನ ಕಡಿತಗೊಳಿಸುತ್ತಾರೆ ಹೊರತು ನಮಗೆ ಯಾವುದೇ ರೀತಿಯ ಭದ್ರತೆ ನೀಡುತ್ತಿಲ್ಲ. ಆದಷ್ಟು ಬೇಗ ಸರ್ಕಾರ ಸಂಕಷ್ಟದಲ್ಲಿರುವ ಪಿಗ್ಮಿ ಸಂಗ್ರಾಹಕರ ನೆರವಿಗೆ ನಿಲ್ಲಬೇಕು ಎಂದು ಹೇಳಿದರು. ಈ ಕೋವಿಡ್-19 ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗಲಿಲ್ಲ. ಪ್ರತಿ ತಿಂಗಳು ನಮ್ಮ ಕಮಿಷನ್ ಹಣದಲ್ಲಿ ನಾವು ಟಿಡಿಎಸ್ ಮೂಲಕ ತೆರಿಗೆ ಪಾವತಿಸುತ್ತೇವೆ. ಇದುವರೆಗೂ ನಮಗೆ ಸರ್ಕಾರದಿಂದ ಆಗಲಿ ಅಥವಾ ನಮ್ಮ ಸಂಬಂಧಪಟ್ಟ ಸೊಸೈಟಿ ಅಥವಾ ಬ್ಯಾಂಕ್ ವತಿಯಿಂದಾಗಲಿ ಯಾವುದೇ ರೀತಿಯ ಪರಿಹಾರ ಸಿಗಲಿಲ್ಲ. ನಾವು ಈ ಹಿಂದೆ ಕೂಡ ಮನವಿ ಮಾಡಿದ್ದೀವಿ, ಈ ವರ್ಷವೂ ಮನವಿ ಮಾಡಿದ್ದೀವಿ. ನಮಗೆ ಪಿಗ್ಮಿ ಸಂಗ್ರಾಹಕರಿಗೆ ಈ HRA, DA ಹಾಗೆ ನಿವೃತ್ತಿ ವೇತನ, ಯಾಕಂದರೆ ನಮ್ಮ ಈ ಸಂಘದಲ್ಲಿ ನಮ್ಮ ಈ ಪಿಗ್ಮಿ ಸಂಗ್ರಾಹಕರಲ್ಲಿ ನಿವೃತ್ತಿ ಎಂಬುದೇ ಇಲ್ಲ. ಈ ವ್ಯಕ್ತಿಯಲ್ಲಿ ನಮಗೆ ನಿವೃತ್ತಿ ಎಂಬುದೇ ಇಲ್ಲ. ಹಾಗಾಗಿ ನಮಗೆ ನಿವೃತ್ತಿ ಹೊಂದಿದ್ದರೂ ಕೂಡ ನಂತರದ ನಿವೃತ್ತಿ ನಂತರ ಜೀವನದಲ್ಲಿ ನಿವೃತ್ತಿ ವೇತನ ಸಿಗುವಂತಾಗಬೇಕು. ಓರ್ವ ಬ್ಯಾಂಕ್ ಸಿಬ್ಬಂದಿಗೆ ಈಗ ಎಲ್ಲ ಸೌಲಭ್ಯ ಸಿಗ್ತಾ ಇದೆ. ಆದರೆ ಈ ಮಳೆ ಬಿಸಿಲು ಅಂತ ಲೆಕ್ಕಿಸದೆ ತನ್ನ ಸ್ವಹಿತಕ್ಕಾಗಿ ಅಥವಾ ಬ್ಯಾಂಕ್ ಏಳಿಗೆಗಾಗಿ ದುಡಿಯುವಂತಹ ಒಬ್ಬ ಪಿಗ್ಮಿ ಸಂಗ್ರಾಹಕನಿಗೆ ಇವತ್ತಿನ ದಿನ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ. ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇನೆಂದರೆ ಸ್ವಲ್ಪ ನಮ್ಮಂಥ ಪಿಗ್ಮಿ ಸಂಗ್ರಾಹಕರ ಬಗ್ಗೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಸೌಲಭ್ಯಗಳು ಸಿಗಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ದತ್ತಾನಂದ್ ನಾಯಕ್ ಕುಂದಾಪುರ, ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಕಾರಂತ್, ಕೋಶಾಧಿಕಾರಿ ಕುಮಾರ್, ಸದಸ್ಯರಾದ ರವಿರಾಜ್ ಕಾರ್ವಿ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.